ಮಾಜಿ ಜಿಲ್ಲಾಧಿಕಾರಿಗಳು, ಮಾಜಿ IAS ಅಧಿಕಾರಿಯಾದಂಥ ಸೆಂಥಿಲ್ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿಸುವಂತಹ ಗೌರವಂತ ಧರ್ಮಗುರುಗಳೇ, ಎಲ್ಲ ನಮ್ಮ ಈಗ ಮಾತಾಡಿದಂಥ ಹಿರಿಯ ನಾಯಕರುಗಳೇ, ಸಂಘ ಅಧ್ಯಕ್ಷರ ಪದಾಧಿಕಾರಿಗಳೇ, ಮುಂದಿರುವ ಈ ಊರಿನ ಎಲ್ಲ ನಮ್ಮ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸೋದರರೇ, ಆತ್ಮೀಯ ಮಿತ್ರರೇ, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದಂತಹ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿ ಮತ್ತು ವಾಲಂಟಿಯರ್ ಮಿತ್ರರೇ, ಪ್ರಥಮವಾಗಿ ಸಮಸ್ತ ನಾಡಿನ ಜನತೆಯ ಪರವಾಗಿ ಸಂಘಟಕರನ್ನು, ವಾಲಂಟಿಯರನ್ನು ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬನು ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಮತ್ತು ಶುಭಾಶಯ ನಾನು ಸಲ್ಲಿಸಿಕೊಳ್ಳಲಿಕ್ಕೆ ಇಚ್ಛಿಸ್ತೇನೆ. ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದರೆ ಬಹುಶಃ ಕೇಂದ್ರ ಸರ್ಕಾರಕ್ಕೆ ನಾನು ಹೇಳ್ತೇನೆ, ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದರೆ ಈ ರೀತಿಯ ಕಾರ್ಯಕ್ರಮ ಮಾಡಿಕೊಂಡು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಸೋದರವೆಲ್ಲ ಜೊತೆಗೂಡಿ ನಿಮಗೆ ತಕ್ಕವಾದ ಉತ್ತರ ಕೊಡ್ತೇವಲ್ಲ, ಅದು ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾವು ಇವತ್ತು ಬಯಸುವಂಥದ್ದು. ನಾನು ಬಹುಶಃ ಇವತ್ತು ಸರ್ವರಿಗೂ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಈ ಒಂದು ಜನ ಆಂದೋಲನ ಯಾವುದೇ ಒಂದು ಧರ್ಮದ ವಿರುದ್ಧವಲ್ಲ, ಈ ಒಂದು ಪ್ರತಿಭಟನೆ ಯಾವುದೊಂದು ಧರ್ಮದ ವಿರುದ್ಧವಲ್ಲ, ಈ ಒಂದು ಪ್ರತಿಭಟನೆ ಜನಾಂದೋಲನ ಯಾವುದೇ ನಿಮ್ಮ ಪಕ್ಷದ ವಿರುದ್ಧ ಅಲ್ಲ. ಈ ಆಂದೋಲನ ಕೇಂದ್ರ ಸರ್ಕಾರದ ಜನವಿರೋಧಿ ಮತ್ತು BR ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿಯ ವಿರುದ್ಧದ ಕಾನೂನಿಗೆ ಕೊಟ್ಟಂತ ಪ್ರತಿಭಟನೆ ನಾವು ಇವತ್ತು ಮಾಡಲಿಕ್ಕೆ ನಾವು ಇಚ್ಛಿಸ್ತೇವೆ. ಬಹುಶಃ ಇವತ್ತು ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧ ಇದ್ದೇವೆ, ಆದರೆ BR ಅಂಬೇಡ್ಕರ್ ಬರೆದಂತ ಸಂವಿಧಾನ ಮತ್ತು ಮಹಾತ್ಮ ಗಾಂಧಿಯ ನಮ್ಮ ಭಾರತವನ್ನು ಚಿತ್ರಗೊಳಿಸಲಿಕ್ಕೆ ನಾವು ನಿಮಗೆ ಅವಕಾಶ ಕೊಡುವುದಿಲ್ಲ ಅಂತೇಳಿ ಮೋದಿ ಮತ್ತು ಅಮಿತ್ ಶಾಗೆ ನಾವು ಹೇಳುವಂತ ಅವಕಾಶ ಮಾಡುವಂಥದ್ದು. ಈ ಒಂದು ಪ್ರತಿಭಟನೆ ಬಹುಶಃ ಇವತ್ತು ಪ್ರಾರಂಭ ಮಾತ್ರ, ಈ ಪ್ರತಿಭಟನೆ ಅಂತ್ಯ ಅಲ್ಲ ಅಂತೇಳಿ ನಾವು ಇವತ್ತು ಕೇಂದ್ರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ನಾವು ಇವತ್ತು ಮಾಡ್ತೇವೆ. ಬಹುಶಃ ಈ ಒಂದು ಪ್ರತಿಭಟನೆ ಈ ದೇಶದ ಉದ್ದಗಲಕ್ಕೆ ಇವತ್ತು ಕೇಂದ್ರ ಸ್ಥಾನದಲ್ಲಿ ನಡೀತಾ ಇದೆ. ಮುಂದುವರಿಸಿಕೊಂಡು ಇಂಥ ಪ್ರತಿಭಟನೆಗಳು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಜನಾಂದೋಲನವಾಗಿ ಪರಿವರ್ತನೆಗೊಂಡು ಎಲ್ಲಿಯ ತನಕ ಬಹುಶಃ ನಾವು ಈ ಒಂದು ಕಾನೂನು ಹಿಂದೆ ಬರುವುದಿಲ್ವೋ ಅಲ್ಲಿಯ ತನಕ ನಾವು ಕೂಡ ಹಿಂದೆ ಹೋಗುವಂತ ಪ್ರಶ್ನೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ನನಗೆ ವಿಶ್ವಾಸ ಇದೆ, ಈ ರೀತಿಯ ಜನಾಂದೋಲನದಲ್ಲಿ ಅದು ಬಿಜೆಪಿಯ ಈ ಕಾನೂನು, ಕೇಂದ್ರ ಸರ್ಕಾರದ ಈ ಕಾನೂನಿಗೆ ಸೋಲಾಗ್ತದೆ, ಭಾರತದ ಸಂವಿಧಾನಕ್ಕೆ ಜಯವಾಗ್ತದೆ, ಅದು ನಮ್ಮ ಗುರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಯಾವ ರೀತಿಯ ಕಾನೂನು ತರ್ತೀರ ಒಂದು ದೇಶದಲ್ಲಿ? ಬಹುಶಃ ದೇಶಕ್ಕೆ ಬೇಕಾದದ್ದು ಪ್ರೀತಿ, ವಿಶ್ವಾಸ, ಸೋದರತೆ, ಏಕತೆ ಮುಖಾಂತರ ಹೋಗುವಂಥ ಸಂದೇಶ ಕೊಡುವಂಥ ಕಾನೂನು ಮತ್ತು ಯೋಜನೆಗಳು ಬೇಕು. ಅದು ನಿಮ್ಮ ನೀವು ಕೊಡುವಂಥ ಯೋಜನೆಗಳೇನು, ಕಾನೂನು ಏನು, ಯಾವ ರೀತಿ ತಾವು ಇವತ್ತು ಮಾಡಿದ್ವಿ? ಒಂದು ಜವಾಬ್ದಾರಿ ಸ್ಥಾನದಿಂದ ಕೇಂದ್ರ ಸರ್ಕಾರ ಯಾವುದೇ ಒಂದು ಚರ್ಚೆ ಇಲ್ಲದೆ, ಯಾವುದೇ ಒಂದು ಇದರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡದೆ ಈ ದೇಶಕ್ಕೆ ನೀವು ಕೊಟ್ಟಾದ ಇವತ್ತು ಏನನ್ನು ಇವತ್ತು ಮಾಡ್ತಾ ಇದ್ದೀರಿ? ಬಹುಶಃ ಅದಕ್ಕಾಗಿ ಇವತ್ತು ನಾವು ಹೇಳುವಂಥ ವಿಚಾರ ಇವತ್ತಿದೆ, ಬಹಳ ಸ್ಪಷ್ಟವಾಗಿ ನಾವು ಇವತ್ತು ಹೇಳಿದ್ದೇವೆ. ಬಹುಶಃ ಇವತ್ತು ನೋಟ್ ಬ್ಯಾನ್ ಮಾಡಿದ್ರು, ಈ ದೇಶವು ಸಹಿಸಿದ್ರು ಕಪ್ಪು ಹಣ ಬರಲಿ ಅಂತೇಳಿ. ಕಪ್ಪು ಹಣ ಯಾವುದು ಕೂಡ ಬರಲಿಲ್ಲ. 150 ಜನ ಕ್ಯೂ ಅಲ್ಲಿ ಸತ್ತೋದ್ರು, ತೊಂದರೆ ಅಲ್ಲದೆ ಇವರು ಒಂದು ನ್ಯಾಯಪಾಸ ಕಪ್ಪು ಹಣ ಬರಲಿಲ್ಲ. GST ತಂದ್ರು, ಎಲ್ಲರೂ ಸುಮ್ಮನೆ ಇದ್ರು. ಏನೋ ದೇಶದ ಆರ್ಥಿಕ ಪರಿಸ್ಥಿತಿ ದೊಡ್ಡ ಆಗ್ತದೆ ಅಂತ ಹೇಳಿಕೊಂಡು GST ಕಾರಣದಿಂದ ಆದದ್ದು ಅಂತ ಹೇಳಿದ್ರೆ 7 GDP ನೇರವಾಗಿ 4ಕ್ಕೆ ನಿಲ್ಲುವಂಥ ಪರಿಸ್ಥಿತಿ ಆಯಿತು. 370 ಆರ್ಟಿಕಲ್ ಕಾಶ್ಮೀರದ ಬಗ್ಗೆ ಮಾತಾಡಿದ್ರು, ಯಾರು ಕೂಡ ಮಾತಾಡಲಿಲ್ಲ. ಕಾಶ್ಮೀರಕ್ಕೆ ಸಂಬಂಧಪಟ್ಟ ವಿಚಾರ ಪಾಕಿಸ್ತಾನಕ್ಕೆ ಒಂದು ಬುದ್ಧಿ ಕಲಿಸಬೇಕಾಗ್ತದೆ, ಅಲ್ಲಿ ಅವ್ರು ನೋಡ್ತಾರೆ ಅಂತ ಹೋಗುವಂತ ಮಾತಾಡಲಿಲ್ಲ. ಬಾಬ್ರಿ ಮಸೀದಿ ಮತ್ತು ರಾಮ ಜನ್ಮಭೂಮಿ ಸಂಬಂಧ ವಿವಾದದಲ್ಲಿ ಬಹಳಷ್ಟು ಬೇಸರಲಾಗಿದ್ರು ಕೂಡ ಸುಪ್ರೀಂ ಕೋರ್ಟ್ ಈ ಕಾನೂನು ಕೊಟ್ಟಾಗ ಯಾರು ಕೂಡ ಮಾತಾಡಲಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಗೌರವ ಕೊಟ್ಟು ದೇಶಕ್ಕೆ ಕೊಟ್ಟಂತ ಕಾನೂನು, ಎಲ್ಲರೂ ಕೂಡ ಸಹೋದರದಿಂದ ಇರುವಂಥ ಅವಕಾಶ ಆಗಲಿ, ದೇಶಕ್ಕೆ ಕೊಟ್ಟಂತ ತೀರ್ಮಾನ ಮಾಡಿದ್ರು. ಇದೆಲ್ಲ ಕೂಡ ದೇಶಕ್ಕಾಗಿ ಬೇಕಂತ ಕೊಟ್ಟಂತ ತೀರ್ಮಾನಕ್ಕೆ ಎಲ್ಲರೂ ಕೂಡ ಮೌನ ಮತ್ತು ಎಲ್ಲರೂ ಕೂಡ ಸಪೋರ್ಟ್ ಇವತ್ತು ಕೊಟ್ಟಿದ್ದಾರೆ. ಆದರೆ ಈ ದೇಶವನ್ನು ಬಿಕ್ಕಟ್ಟು ಮಾಡಲಿಕ್ಕೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಸೋದರ ಇವತ್ತು ಬಿಕ್ಕಟ್ಟು ಮಾಡಲಿಕ್ಕೆ, ಈ ದೇಶವನ್ನು ವಿಭಾಗ ಮಾಡಲಿಕ್ಕೆ ಪ್ರಯತ್ನದ ಯಾವುದೇ ಕಾನೂನು ಕೂಡ ನಾವು ಯಾರು ಕೂಡ ಬೆಂಬಲ ಕೊಡುವುದಿಲ್ಲ ಎಂಬ ಸ್ಪಷ್ಟವಾದ ತೀರ್ಮಾನ ನಾವು ಹೇಳಲಿಕ್ಕೆ ಬಯಸ್ತಂತ ವಿಚಾರ ಮಾಡುವಂತ. ಇವತ್ತು ಬಹುಶಃ NRC ಬಗ್ಗೆ ತಾವು ಇವತ್ತು ತಂದಿದ್ದೀರಿ. ಯಾವ ರೀತಿಯ ಆಲೋಚನೆ ಮಾಡೋ ಮುಖಾಂತರ ಈ ಮಾತನ್ನು ತಾವು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದೀರಂತೇಳಿ ಈ ದೇಶದ ಗೃಹ ಸಚಿವರು ಈ ದೇಶಕ್ಕೆ ಉತ್ತರ ಕೊಡುವ ಕೆಲಸ ಇವತ್ತಾಗಬೇಕು. ದೇಶದ ಗೃಹ ಸಚಿವರು ಹೇಳ್ತಾರೆ, ನಾವೀಗ CA ತಂದಿದ್ದೇವೆ, ನಾಡಿದ್ದು ನಾವು
NRC ತರ್ತೇವೆ ಅಂತೇಳಿ. ಪ್ರಧಾನಮಂತ್ರಿ ಹೇಳ್ತಾರೆ NRC ನಾವು ಇನ್ನೂ ಕೂಡ ಚರ್ಚೆ ಆಗಲಿಲ್ಲ ಅಂತೇಳಿ. ಬಹುಶಃ ನಾನು ಈ ದೇಶದ ಉದ್ದಗಲಕ್ಕೂ ಯಾರೆಲ್ಲ ಇವತ್ತು ಆಂದೋಲನ ಮಾಡ್ತಾರ ನಿಮ್ಮನ್ನು ಕೂಡ ಸೇರಿಸಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. 15 ದಿವಸದ ಹೋರಾಟದಲ್ಲಿ ಪ್ರಧಾನಮಂತ್ರಿ ಹೇಳ್ತಾರೆ NRC ಚರ್ಚೆ ಇಲ್ಲ, ನಾವು ತರುವುದಿಲ್ಲಿಂದ ಭಾವನೆ ಬಂದಿದ್ರೆ ಅದು ನಮ್ಮ ಒಂದು ಆಂದೋಲನೆಗೆ ಕೊಟ್ಟಂತ ವಿಚಾರ ಹೇಳುವಂಥದ್ದು. ಆದ ಕಾರಣ ಬಹುಶಃ ಇದು CAಗೆ ಸಂಬಂಧಪಟ್ಟಾಗ ಇವತ್ತು ಬಹುಶಃ ಯಾವ ರೀತಿಯ ಸರ್ಟಿಫಿಕೇಟ್ ತೋರಿಸಿಕೊಳ್ಳುವಂತ ಅವಕಾಶ ಇವತ್ತು ಮಾಡಬೇಕು. ನೀವು ನನ್ನ ಹತ್ರ ಬಂದು ನನ್ನ ಸರ್ಟಿಫಿಕೇಟ್ ಕೇಳಿದ್ರೆ ನಾನು ಸ್ವಲ್ಪ ಕಲ್ತಿದ್ದೇನೆ ನಾನು ಕೊಡ್ಬೋದು. ನಿಮ್ಮ ತಂದೆಯ ಸರ್ಟಿಫಿಕೇಟ್ ಅಂತ ಕೇಳಿದ್ರೆ ಅವ್ರು ಸ್ವಲ್ಪ ಕಲ್ತಿದ್ದಾರೆ, ನನ್ನ ತಂದೆಯ ಸರ್ಟಿಫಿಕೇಟ್ ಬಂದು ಕೊಡ್ಬೋದು. ನಿನ್ನ ಅಜ್ಜನ ಸರ್ಟಿಫಿಕೇಟ್ ತಗೊಂಡು ಬಂದಂತ ಹೇಳಿದ್ರೆ ನನ್ನ ಅಜ್ಜನ ಗೋರಿ ಹೋಗಿ ತೋರಿಸ್ಬೇಕು ಹೊರತು ನಾನು ಸರ್ಟಿಫಿಕೇಟ್ ಎಲ್ಲಿಂದ ತರಲಿಕ್ಕೆ ಸಾಧ್ಯವಾಗ್ತಾ ಇರಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಇವತ್ತು ಈ ಕ್ಷೇತ್ರದ ಉದ್ದಗಲಕ್ಕೂ ಬಹುಶಃ ನಾವು ನಾನು ಇವತ್ತು ಕಂಡಿದ್ದೇನೆ. ಬಹಳಷ್ಟು ಮನೆಗಳಲ್ಲಿ ಅವರಿಗೂ ವಿದ್ಯೆ ಇಲ್ಲ, ಮಕ್ಕಳಿಗೂ ಕೂಡ ವಿದ್ಯೆ ಇಲ್ಲ. ಒಂದು ಮನೆಯಲ್ಲಿ 4 ಅಂಗವಿಕಲರು, ಒಂದು ತಾಯಿ ಮತ್ತು ಸೋದರಿಯ ಮಕ್ಕಳನ್ನು ಇವತ್ತು ಸಾಕ್ತಾ ಇದ್ದಾರೆ. ಇನ್ನೊಂದು ಮನೆಯಲ್ಲಿ ನನ್ನ ಕಣ್ಣಲ್ಲಿ ಈಗ ಕೂಡ ಬರ್ತಾ ಇದೆ, ಒಂದು ವಯಸ್ಸಾದ ತಾಯಿ ಮಾತ್ರ ಇದೆ, ಬೇರೆ ಯಾರು ಕೂಡ ಅವರಿಗಿಲ್ಲ. ಇನ್ನೊಂದು ಮನೆಯಲ್ಲಿ ಬಹುಶಃ ಒಂದು ವಯಸ್ಸಾದ ತಾಯಿ ಮತ್ತು ವಯಸ್ಸಾದ ತಂದೆ ಬಹುಶಃ ಇವತ್ತು ಇರುವಂತ ವಿಚಾರ ಇದೆ. ಇವರು ಪಾಪ ಎಲ್ಲಿಂದ ಸರ್ಟಿಫಿಕೇಟ್ ಇವು ತರಲಿಕ್ಕೆ ಸಾಧ್ಯವಾಗ್ತದೆ? ಈ ರೀತಿಯ ಪರಿಸ್ಥಿತಿ ಜನರು ಬರೀ ಮುಸ್ಲಿಂ ಅಲ್ಲಿ ಮಾತ್ರಲ್ಲ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಸಮುದಾಯದಲ್ಲಿ ಬಹುಶಃ ಇವತ್ತಿದ್ದಾರೆ. ಆಗ ಅವರಿಗೆ ಆಧಾರವಾಗಿ ಕೊಡುವಂತ ಪರಿಸ್ಥಿತಿ ಅನ್ನೋದನ್ನ ನಾವು ಇವತ್ತು ಆಲೋಚನೆ ಮಾಡಬೇಕು. ಇವತ್ತು ಬಹುಶಃ ಯಾವ ರೀತಿ ತರಬೇಕು ಏನು ಯಾವುದು ಕೂಡ ಇವತ್ತು ಲೆಕ್ಕಾಚಾರ ಇಲ್ಲ. ಇವತ್ತು ನಾವು ಫಾರಿನ್ಗೆ ಹೋದ್ರೆ ನೀನು ಯಾವ ದೇಶದ ಅಂತ ಕೇಳಿದ್ರೆ ನಾವು ಅವರಿಗೆ ಪಾಸ್ಪೋರ್ಟ್ ಕೊಡ್ತೇವೆ, ತೋರಿಸ್ತೇವೆ. ಸೊ ಭಾರತ ದೇಶ ಹೊರಗೆ ಹೋದ್ರೆ ನೀವು ಯಾವ ದೇಶ ಅಂತ ಹೇಳಿದ್ರೆ ನಾವು ಇಂಡಿಯನ್ ಪಾಸ್ಪೋರ್ಟ್ ತೋರಿಸಿ ಸಾಕು. ಈ ದೇಶದಲ್ಲಿ ಮಾತ್ರ ಇಂಡಿಯನ್ ಪಾಸ್ಪೋರ್ಟ್ ತೋರಿಸಿ ಆಗುದಿಲ್ಲ, ಇನ್ನು ಬೇರೆ ಸರ್ಟಿಫಿಕೇಟ್ ತಗೊಂಡ ಪರಿಸ್ಥಿತಿ ಆದ್ರೆ ಇದು ಎಂತ ಒಂದು ವಿಚಾರ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ ಅವಕಾಶ ಮಾಡುವಂಥದ್ದು. ಈ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ ನಾನು ಡಿಗ್ರಿ ಕಲ್ತಿದ್ದೇನೆ ಅಂತ ಹೇಳ್ತಾರೆ. ನಿನ್ನ ಸರ್ಟಿಫಿಕೇಟ್ ಮತ್ತು ಕಾಲೇಜ್ ಯಾವ್ದು ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ಮತ್ತು ಕಾಲೇಜ್ ಇಲ್ಲ ಅಂತ ಇವರು ಹೇಳುವಾಗ ಇನ್ನು ಬೇರೆಯವರು ಎಲ್ಲಿಂದ ತರಲಿಕ್ಕೆ ಸಾಧ್ಯವಾಗುವಂಥದ್ದು. ಅದಕ್ಕಾಗಿ ಬಹುಶಃ ಇವತ್ತು ಮಂಗಳೂರು ನಗರದ ಉದ್ದಗಲಕ್ಕೂ ಬಹುಶಃ ಈ ಸಮಸ್ಯೆ ಆದರೆ ಆದಿವಾಸಿಗಳು, ಕಾಡಿನಲ್ಲಿ ಜೀವಿಸುವವರು, ದಲಿತರು, ಹಿಂದುಳಿದ ವರ್ಗದವರು, ಅತ್ಯಂತ ಕಡುಬಡವರು ಮತ್ತು ಅತ್ಯಂತ ಸಮಾಜದ ನಿರ್ಗತಿಕ ಮತ್ತು ಶೋಷಿತ ವರ್ಗದ ಪರಿಸ್ಥಿತಿ ಬಂದಾಗ ಬಹುಶಃ ಇವರ ಕಷ್ಟವನ್ನು ಸಹಿಸುವಂತ ಪರಿಸ್ಥಿತಿ ಹೇಗೆ ಅದನ್ನು ನಾವಿವತ್ತೆಲ್ಲರೂ ಕೂಡ ಆಲೋಚನೆ ಮಾಡಿಕೊಂಡು ಈ ಆದೇಶ ಇವತ್ತು ಬರಬಾರ್ದಂತ ಹೇಳುವಂತ ವಿಚಾರ ಮಾಡುವಂಥದ್ದು. ಇವತ್ತು ಬಹುಶಃ ಯಾವುದೇ ಒಂದು ಜಾತ್ಯತೀತ ನೆತ್ತನಲ್ಲಿ ಇವತ್ತು ಬಹುಶಃ ಭಾರತ ದೇಶಕ್ಕೆ ಬಹುಶಃ ಇವತ್ತು ಸ್ವತಂತ್ರ ಸಿಕ್ಕುವಂತ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಆಗಸ್ಟ್ 14ಕ್ಕೆ ಸ್ವತಂತ್ರ ಸಿಕ್ಕಿದ್ದು. ಪಾಕಿಸ್ತಾನದ ಇಸ್ಲಾಮಿಕ್ ರಾಷ್ಟ್ರ ಅಂತ ಘೋಷಣೆ ಮಾಡಿತ್ತು. ನಮ್ಮ ಇಂಡಿಯಾಕ್ಕೆ ಬಹುಶಃ ಆಗಸ್ಟ್ 15ಕ್ಕೆ ಬಹುಶಃ ಇವತ್ತು ಸ್ವತಂತ್ರ ಸಿಕ್ಕಿದ್ದು. ಇಂಡಿಯಾದಲ್ಲಿ ರಾಷ್ಟ್ರಾತೀತ ಸಂವಿಧಾನಬದ್ಧವಂತ ರಾಷ್ಟ್ರ ಅಂತ ಘೋಷಣೆ ಆಯಿತು. ಯಾಕಂದ್ರೆ ಸಡನ್ ಆಗಿ ಬಂದದ್ದಲ್ಲ, ಅಂಬೇಡ್ಕರ್ ಅವರು ಬೇರೆಯವರು ಕೂತ್ಕೊಂಡು ಆಲೋಚನೆ ಮಾಡಿ 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 ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದ ಈ ದೇಶದಲ್ಲಿ ಜೀವಿಸುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೆಮ್ಮದಿ ಮತ್ತು ಸೋದರತೆ ಒಂದು ಪ್ರೀತಿ ವಿಶ್ವಾಸದ ಜೀವನ ನಾವು ಹೇಗೆ ಸಾಗಿಸಬೇಕು ಅಂತ ಬಹಳಷ್ಟು ಚರ್ಚೆ ಮಾಡಿ 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 ಬಹುಶಃ BR ಅಂಬೇಡ್ಕರ್ ಅವರ ನೇತೃತ್ವದ ಸಂವಿಧಾನ ಜಾತ್ಯತೀತ ರಾಷ್ಟ್ರ ಅಂತ ಈ ದೇಶ ಕೊಟ್ಟಿದ್ರೆ ಅದು ಸೋದರತೆ, ಏಕತೆ, ಪ್ರೀತಿ, ವಿಶ್ವಾಸ ಮತ್ತು ಮಹಾತ್ಮ ಗಾಂಧಿಯ ಕನಸಿನ ಭಾರತ ಆಗ್ಬೇಕೆಂಬ ಉದ್ದೇಶ ಕೊಡ್ತಾರೆ. ಇವತ್ತು ತಾವು ಅಧಿಕಾರಕ್ಕೆ ಬಂದು ಇದನ್ನು ಇವತ್ತು ರದ್ದುಪಡಿಸಿ ಹೋದರೆ ಈ ದೇಶದ ಮೇಲೆ ಯಾವ ತಾವು ದೇಶ ಪ್ರೇಮ ಅಂತ ಹೇಳುವಂತ ವಿಚಾರ ಬಯಸುವಂಥದ್ದು. ಬಹುಶಃ ಇವತ್ತು ಯಾರು ಈ ಕಾನೂನನ್ನು ತಾವು ವಿರೋಧಿಸ್ತೇವ ಅವ್ರಿಗೆಲ್ಲ ನೀವು ರಾಷ್ಟ್ರ ಮತ್ತು ದೇಶದ್ರೋಹ ಕಟ್ ಮಾಡ್ತೀರಾ? ಈ ದೇಶದಲ್ಲಿ ಯಾರು ರಾಷ್ಟ್ರ ಪ್ರೇಮಿಗಳು ಮತ್ತು ಯಾರು ರಾಷ್ಟ್ರ ದ್ರೋಹಿಗಳಂತ ತೀರ್ಮಾನ ಮಾಡಲಿಕ್ಕೆ ಯಾರು ನಿಮ್ಮ ಕಾರ್ಯಕರ್ತ ಮತ್ತು ನೀವು ತೀರ್ಮಾನ ಮಾಡುದಾ? ಸೆಂಥಿಲ್ ಅವರು ಬಹುಶಃ ಏನು ಬಂದು ಹೇಳ್ತಾರೆ ಇವತ್ತಿನ ಈ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ನಾನು ಬಿಟ್ಟು ಹೋಗ್ತೇನೆ ಅಂತ ಹೇಳಿ ಸೆಂಥಿಲ್ ಅನ್ನು ದೇಶದ್ರೋಹ ಅಂತ ಕರೆಯುವಂತ ಪರಿಸ್ಥಿತಿ ಮಾಡ್ತಾರೆ. ನಾನು ಮೊನ್ನೆ ನೆಹರು ಮೈದಾನ ಫಸ್ಟ್ ಹೇಳಿದೆ ಬಹುಶಃ ಇವತ್ತು ಉತ್ತರ ಇಷ್ಟು ದೊಡ್ಡ ಸುಂದರವಾದ ಭಾರತದಲ್ಲಿ ಅತ್ಯಂತ ಶಾಂತಿಯುತ ಸಂತೋಷದಿಂದ ಇದ್ದರು. ಈ ಒಂದು ಕಾನೂನು ಅಂತಂದು ಇವತ್ತು ಉತ್ತರ ಭಾರತದಲ್ಲಿ ಈ ರೀತಿಯ ಪರಿಸ್ಥಿತಿ ನಡೀತದೆ. ಇನ್ನು ಬಹುಶಃ ಏಕಾಏಕಿ ಇಲ್ಲಿ ತರುವ ಮುಖಾಂತರ ಬಹುಶಃ ಆ ಪರಿಸ್ಥಿತಿ ಇಲ್ಲಿ ಆಗುದು ಬೇಡ ಅಂತ ನಾನೊಬ್ಬ ಜನಪ್ರತಿನಿಧಿಯಾಗಿ ಜನರ ಭಾವನೆಗಳನ್ನು ನಾನು ರಾಜ್ಯಕ್ಕೆ ತಿರುಗಿದ್ರೆ ನನ್ನ ಮೇಲೆ ರಾಜದ್ರೋಹ ಕೇಸ್ ಹಾಕ್ತಾರೆ ಅವರ ಕಾರ್ಯದರ್ಶಿ ಕೊಟ್ಟದಕ್ಕೆ. ಸೊ ಇವರು ಯಾರು ರಾಷ್ಟ್ರ ಪ್ರೇಮಿಗಳು ಮತ್ತು ರಾಷ್ಟ್ರದ್ರೋಹಿಗಳನ್ನು ತೀರ್ಮಾನ ಮಾಡುವಂತ ಪರಿಸ್ಥಿತಿ ಬಹುಶಃ ನಿಮ್ಗಾದ್ರೆ ನಾನೊಬ್ಬ ಶಾಸಕ ಆಗಿ ನನಗೆ ಒಬ್ಬ DC ಆಗಿ ನನಗೆ ಈ ಪರಿಸ್ಥಿತಿ ಆಗಿದೆ. ಈ ದೇಶದ ಇಂಥ ಜನಸಾಮಾನ್ಯ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಯಾವುದು ಆಗ್ಬೋದು ಅಂತ ಹೇಳಿ ಉತ್ತರ ಕೊಡುವಂತ ಕೆಲಸ ಇವತ್ತು ಆಗ್ಬೇಕು. ನನ್ನ ಹತ್ರ ಹೇಳಿದ ಕೆಲವರು ಮೊನ್ನೆ ನಿಂತ ಹಾಕಿದ್ದಾರೆ ಮಾರ, ಬೆಂಗಳೂರಿಂದ ಫೋನ್ ಮಾಡಿದ್ರು, ಮೊನ್ನೆ ನಿನ್ನ ಮೇಲೆ ಒಂದು ಸುಮ್ಮನೆ ಕೇಸ್ ಹಾಕಿದ್ದಾರೆ
ಮತ್ತೆ ಮೊನ್ನೆ ಕೇಸರೊಳ್ಳೆ ಮಾತಾಡಿದ್ಯಾ, ಮತ್ತೆ ನೀ ಏನೆಲ್ಲ ಹೋಗಿ ಉಲ್ಲಾಳದಲ್ಲಿ ಮಾತಾಡಲಿಕ್ಕೆ ಹೋಗಬೇಡ ಅಂತ ನನಗೆ ಬಹುಶಃ ಕೆಲವರು ಹೇಳಿದರು ಫೋನ್ ಮಾಡಿ. ನಾನು ಅದಕ್ಕೆ ಹೇಳಿದೆ, ನನ್ನನ್ನು ಉಲ್ಲಾಳ ಕ್ಷೇತ್ರದ ಯುವಕರು ಮತ್ತು ಹಿರಿಯರು ನಾನು ಗೆಲ್ಲಿಸಿ ಕಳಿಸಿದ್ದಾರೆ. ಬಹುಶಃ ಉಲ್ಲಾಳ ಕ್ಷೇತ್ರದ ಪ್ರತಿನಿಧಿಯಾಗಿ ಎಲ್ಲಿ ಬಹುಶಃ ಇವತ್ತು ಮಾತಾಡಬೇಕಾ ಆ ಶಕ್ತಿ ಈ ಕ್ಷೇತ್ರ ಜನರು ಕೊಟ್ಟಿದ್ದಾರೆ. ಅದನ್ನು ಮಾತಾಡೋ ವಿಚಾರ ಭಯದ ವಾತಾವರಣ ಇರೋದು ಸ್ಪಷ್ಟವೇ ಒಂದು ವಿಚಾರವೇ ಇಲ್ಲ. ಬಹುಶಃ ನಾನು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ, ಬಹುಶಃ ಇವತ್ತು ನಾವು ಜೀವ ಹೋದ್ರೂ ಕೂಡ NRCಗೆ ನಮ್ಮ ಬಹುಶಃ ಮಾಹಿತಿಯನ್ನು ನಾವು ಕೊಡೋದಿಲ್ಲ. ನಮ್ಮ ತಂದೆ ತಾಯಿ ಬಹುಶಃ ನನ್ನ ತಂದೆ ತಾಯಿಯ ಗೋರಿ ಉಲ್ಲಾಳ ದರ್ಗದ ಗೇಟಿನ ಪಕ್ಕದಲ್ಲಿದೆ. ನಾನು ಬೇಕಾದ ಗೋರಿಯಲ್ಲಿ ಹೋಗಿ ವಿಶ್ವಾಸಿಸ್ತೇನೆ ಹೊರತು ನಿಮಗೆ NRC ಕೊಡ್ಲಿಕ್ಕೆ ನಾವು ಇಲ್ಲಿ ತಯಾರಿಲ್ಲ ಅಂತ ಬಹಳ ಸ್ಪಷ್ಟವಾದ ಸಂದೇಶವನ್ನು ಕೊಡುವಂತ ಉತ್ತರ ಹೇಳಲಿಕ್ಕೆ ವಿಚಾರ ಇವತ್ತು ಮಾಡುವಂಥದ್ದು. ಆದಾಗ ನಾವು ಸಂವಿಧಾನ, ಏಕತೆ, ಸೋದರತೆ, ಭಾರತ ದೇಶವನ್ನು ಬಲಿಷ್ಠಗೊಳಿಸಲೇ ಬೇಕಾಗುವಂತ ಎಲ್ಲ ಕೆಲಸಕ್ಕೆ ನಾವು ಬದ್ಧರಾಗಿ ನಿಲ್ಲುವಂತ ಅವಕಾಶ ಆಗ್ಬೇಕಂತ ಹೇಳಲಿಕ್ಕೆ ಬಯಸುವಂಥದ್ದು. ಈ ಕಾನೂನನ್ನು ವಿರೋಧ ಮಾಡುವವರಿಗೆ ದೇಶದವರು ಪಟ್ಟ ಕೆಲಸ ಮಾಡಿದೆ. ನೇರವಾಗಿ ಪಾಕಿಸ್ತಾನಕ್ಕೆ ಸಂಬಂಧ ಕಲಿಸಿದೆ. ಪಾಕಿಸ್ತಾನಕ್ಕೆ ಬಂದು ನಮ್ಗೆ ಏನು ಸಂಬಂಧ ಇದೆ, ಏನು ವಿಚಾರ ಇದೆ, ನಮ್ಗೆ ಯಾವುದಿದೆ? ಇವತ್ತು ನಾವು ಇವತ್ತು ಬಿಜೆಪಿ ಅವರಿಗೆ ಮತ್ತು ಬಹುಶಃ ನಮ್ಮ ಪ್ರಧಾನಮಂತ್ರಿಗಳು ನಾವು ಹೇಳಿದಿಷ್ಟೇ, ಪಾಕಿಸ್ತಾನಕ್ಕೆ ಹೋಗಿ ಮೊಮ್ಮಲ ಬರ್ತಡೆಗೆ ಊಟ ಮಾಡಿ ಬಂದಿದ್ರೆ ನರೇಂದ್ರ ಮೋದಿ ಊಟ ಮಾಡಿ ಬಂದಿದ್ದವ್ರದ್ದು ಉಲ್ಲಾಳ ನಾವು ಯಾರು ಕೂಡ ಊಟ ಮಾಡಿ ಬರಲಿಲ್ಲ ಅಂತ ಹೇಳಲಿಕ್ಕೆ ಬಯಸುವಂತ ವಿಚಾರ ನಾವು ಇವತ್ತು ಮಾಡುವಂಥದ್ದು. ಇವತ್ತು ನಾವು ಬಹುಶಃ ಪಾಕಿಸ್ತಾನಕ್ಕಿದ್ದಂಥ ಟ್ರೈನ್ ಅನ್ನು ಬಂದು ಓಪನ್ ಮಾಡಿದ ನೀವು ಬಿಜೆಪಿ ಅವರು. ನಾವು ಬಹುಶಃ ಪಾಕಿಸ್ತಾನಕ್ಕಿದ್ದಂಥ ಬಸ್ ಅನ್ನು ನಾವು ಬಂದ್ ಮಾಡಿದೆವು, ಅದನ್ನು ಓಪನ್ ಮಾಡಿ ಕೊಟ್ಟದ್ದು ನೀವು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪಾಕಿಸ್ತಾನಕ್ಕಿಂತ ಟ್ರೇಡ್ ಅನ್ನು ನಾವು ಬಂದ್ ಮಾಡಿದೆವು, ಆದ್ರೆ ನಿಮ್ಮ ವ್ಯಾಪಾರಸ್ಥಕ್ಕಾಗಿ ಈ ಒಂದು ಟ್ರೇಡ್ ಅನ್ನು ಕೂಡ ತಾವು ಇವತ್ತು ಓಪನ್ ಮಾಡಿ ಇವತ್ತು ಕೊಟ್ಟು ಇವತ್ತು ಬಹುಶಃ ನಮ್ಮ ಮೇಲೆ ಗುಬ್ಬೆ ಕೂರಿಸುವಂತ ಕೆಲಸ ತಾವು ಮಾಡಿ ಮುಕ್ತ ಜನರ ಆ ಮಾತನ್ನು ಬಹುಶಃ ತಾವು ಇವತ್ತು ಬದಲಾವಣೆ ಮಾಡಲಿಕ್ಕೆ ತಾವು ಇವತ್ತು ಪ್ರಯತ್ನ ಆಗುವಂತ ವಿಚಾರ ಇವತ್ತು ಆಗ್ತದಾ? ಇದೆಲ್ಲ ಕೂಡ ಇವತ್ತು ಆಲೋಚನೆ ಮಾಡಿಕೊಂಡು ಹೋಗುವಂತ ಅವಕಾಶ ಇವತ್ತು ಮಾಡಬೇಕಾಗ್ತದೆ. ಆದ ಕಾರಣ ಇದೊಂದು ಬಹುಶಃ ಎಚ್ಚರಿಕೆ ಗಂಟೆ ಇವತ್ತು ಬಹುಶಃ ಜನಾಂದೋಲನ ಮುಖಾಂತರ ಹೋಗುವಂಥದ್ದು. ನಾನು ಬಹುಶಃ ಎಲ್ಲ ಸೋದರ ಹೇಳ್ತಾ ಇದ್ದೇನೆ, ಅತ್ಯಂತ ತಾಳ್ಮೆಯಿಂದ, ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಸೋದರದಿಂದ ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಇದು ನಾವು ದೇಶಕ್ಕಾಗಿ ಹೋರಾಡುವ ಎಂಬ ಮಾತನ್ನು ಬಹುಶಃ ಮುಂದಿಟ್ಟುಕೊಂಡು ನಾವು ಹೋಗುವಂತ ವಿಚಾರ ಇವತ್ತು ಆಗಬೇಕು. ಬಹುಶಃ ದೇಶಕ್ಕಾಗಿ ನಾವು ಯಾವ ತ್ಯಾಗಕ್ಕೂ ಕೂಡ ಇವು ದೇಶದ ಭದ್ರತೆ, ಭಾರತ ದೇಶದ ಏಕತೆ, ಭಾರತ ದೇಶದ ಸೋದರತೆಗೆ ನಾವು ಮುಂದೆ ನಿಂತು ನಮ್ಮೆಲ್ಲ ವಿಶೇಷವನ್ನು ಸಹಕಾರ ಕೊಡುವ ವಿಚಾರ ಇವತ್ತು ಮಾಡಬೇಕಾಗ್ತದೆ. ಬಹುಶಃ ಇಂದು ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಅಥವಾ ಅಫ್ಘಾನಿಸ್ತಾನ ಬಂದಿಂದ ಹಿಂದೂ ಸೋದರಿಗೆ, ಕ್ರಿಶ್ಚಿಯನ್ ಸೋದರಿಗೆ ಯಾರ್ದು ಕೂಡ ಅಭ್ಯಂತರವಿಲ್ಲ. ಅದನ್ನು ಯಾರು ಕೂಡ ವಿರೋಧಿಸಿ ಎಲ್ಲರೂ ಕೂಡ ಕೊಡಿ. ಆದರೆ ಯಾವುದೇ ಒಂದು ಕಾನೂನನ್ನು ಧರ್ಮಾಧಾರಿತವಾಗಿ, ಜಾತ್ಯಾಧಾರಿತವಾಗಿ ಮಾಡೋದಕ್ಕೆ ಮಾತ್ರ ನಮ್ಮ ದೇಶ ನಾವು ಇವತ್ತು ವಿರುದ್ಧವಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಮಾತನ್ನು ಬಯಸುವಂಥದ್ದು. ಈಗ ನನ್ನ ಮನೆಗೆ ಒಬ್ಬ ಕಳ್ಳ ಬಂದರೆ ನಾನು ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದರೆ ಪೊಲೀಸ್ ಬಂದು ಕಳ್ಳನನ್ನು ಹಿಡಿಬೇಕು. ಇದು ನಾನು ಕಳ್ಳ ಬಂದಂತ ನಾನು ಇಲ್ಲಿ ಫೋನ್ ಮಾಡಿದರೆ ಪೊಲೀಸ್ ಬಂದು ನಿನ್ನ RTC ಕೊಡು, ನಿನ್ನ ಆಧಾರ್ ಕೊಡು ಅಂತ ನನ್ನ ಹತ್ರ ಕೇಳಿದರೆ ಇದು ಪರಿಸ್ಥಿತಿ ಏನಾಗ್ಬೋದು? ಆ ಪರಿಸ್ಥಿತಿ ಆಗುವಂಥ ವಿಚಾರ ಆಗಿದೆ. ನೀವು ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಯಾವ ದೇಶ ಕೂಡ ಯಾರು ಇದ್ದಾರೆ ತಗೊಂಡು ಹೋಗಿ, ಯಾರು ಬೇಡ ಅಂತ ಹೇಳ್ತದೆ, ನಿಮ್ಮ ಇಂಟೆಲಿಜೆನ್ಸ್ ಇದೆ, ನಿಮ್ಗೆ ಡಿಪಾರ್ಟ್ಮೆಂಟ್ ಇದೆ, ಆ ಕೆಲಸ ಮಾಡಿಕೊಂಡು ನೀವು ಮಾಡಿಸ್ಕೊಂಡು ಹೋಗಿ ಅಲ್ಲ, ಯಾರು ಕೂಡ ಮಾತಾಡೋದಿಲ್ಲ. ಅವರನ್ನು ಬಿಟ್ಟು ನೀವು ನಮ್ಮಂಥವ್ರು ಬಹುಶಃ ಸರಿ ಇದ್ದವರು ನೀವು ಅದು ಕೊಡು ಇದು ಕೊಡು ಅಂತ ಕೇಳಿದರೆ ನನ್ನಲ್ಲಿ ಸರ್ಟಿಫಿಕೇಟ್ ಸರ್, ನನ್ನ ಒಂದರಲ್ಲಿ UT ಖಾದರ್ ಅಂತ ಇದೆ, ನನ್ನ ಬರ್ತ್ ಸರ್ಟಿಫಿಕೇಟಲ್ಲಿ ನನ್ನ ತಂದೆಯವರು ಕೊಟ್ಟಾಗ ಅಬ್ದುಲ್ ಖಾದರ್ ಅಲ್ಲಿ ಅಂತ UT ಕೊಟ್ಟಿದ್ದಾರೆ, ನನ್ನ ಬ್ಯಾಂಕ್ ಅಕೌಂಟಲ್ಲಿ UT ನಾನು ಈ ಸರ್ಟಿಫಿಕೇಟ್ ಕೊಟ್ಟಾಗ ಇದನ್ನು ಯಾರು ಸರಿ ತಪ್ಪಂತ ಹೇಳಿದ ಅಧಿಕಾರಿ ಯಾರು, ಯಾರ ಮೆಂಟಾಲಿಟಿ ಅವನು ಏನಂತ ಯಾರಿಗೆ ಗೊತ್ತಿದೆ? ಯಾರ ಸರ್ಟಿಫಿಕೇಟ್ 100ಕ್ಕೆ 100 ನೋಡಿ. ಒಂದು ಆಧಾರ್ ಕಾರ್ಡ್ ಮಾಡಲಿಕ್ಕೆ ನಾನು ಆಹಾರ ಸಚಿವನಾಗಿದ್ದ ಸಂದರ್ಭದಲ್ಲಿ ನನಗೊಂದು ರೇಷನ್ ಕಾರ್ಡ್ ಕೊಡಲಿಕ್ಕೆ ಪಾಪ ಅವ್ರಿಗೆ ಡಾಕ್ಯುಮೆಂಟ್ 10 ಡಾಕ್ಯುಮೆಂಟ್ ಇತ್ತು. ಆ 10 ಡಾಕ್ಯುಮೆಂಟ್ ಕೊಡ್ಲಿಕ್ಕಾಗಲಿಲ್ಲ ಅಂತ ಹೇಳಿಕೊಂಡು ಈ ದೇಶ ಜನರಿಗೆ, ಒಂದು ರಾಜ್ಯ ಜನರಿಗೆ ಒಂದು ರೇಷನ್ ಕಾರ್ಡ್ ಸಿಗ್ತಾ ಇರಲಿಲ್ಲ. ಅದಕ್ಕಾಗಿ ನಾನು ಮುಂದೆ ನಿಂತು ಎಲ್ಲವನ್ನು ರದ್ದುಪಡಿಸಿ ಆಧಾರ್ ಕಾರ್ಡ್ ಯಾರಿದ್ದಾರೆ ಅವ್ರಿಗೆಲ್ಲರೂ ಕೂಡ ರೇಷನ್ ಕಾರ್ಡ್ ಅನ್ನು ತೀರ್ಮಾನ ಮಾಡಿ ಕೊಡುವಂಥ ಕೆಲಸ ಮಾಡಿದೆ. ಅದಕ್ಕಾಗಿ ಮಾಡಿದ ವಿಚಾರ. ಯಾಕೆ ಬಹಳಷ್ಟು ಜನರಿಗೆ ಆ ಡಾಕ್ಯುಮೆಂಟ್ ಕೊಟ್ಟು ರೇಷನ್ ಕಾರ್ಡ್ ಸಿಗ್ತಾ ಇರಲಿಲ್ಲ, ಅದನ್ನೆಲ್ಲ ರದ್ದುಪಡಿಸಿದೆ. ರೇಷನ್ ಕಾರ್ಡ್ ಒಬ್ಬನಿಗೆ ತೆಗಲಿಕ್ಕೆ ಕಷ್ಟ, ಇನ್ನು ನಿಮ್ಮ ಪೌರತ್ವ ತೆಗೆಯುವಂಥ ಪರಿಸ್ಥಿತಿ ಒಂದು ಕೊಟ್ಟರೆ ಯಾವ ಸಂಕಷ್ಟದಲ್ಲಿ ತಾವು ಸಿಕ್ಕಿಸುವಂಥ ಕೆಲಸ ಇವತ್ತು ಮಾಡಿದ ಅವಕಾಶ ಆಗ್ತದೆ. ಆದ ಕಾರಣ ಬಹುಶಃ ಸಂಘಟನೆ ವಿಶೇಷವಾಗಿ ನಾನು ಅಭಿನಂದಿಸಿಕೊಂಡು, ನಾವು ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗ ಒಗ್ಗಟ್ಟಾಗಿದ್ದುಕೊಂಡು ಬಹುಶಃ ನಾವು ಈ ದೇಶದ ಸಾರ್ವಭೌಮತೆಗಾಗಿ, ಸೋದರತೆ, ಪ್ರೀತಿ, ವಿಶ್ವಾಸಕ್ಕಾಗಿ ನಾವೆಲ್ಲರೂ ಕೂಡ ಮುಂದಿನ ಪಣ ತೊಡುವಂಥ ವಿಚಾರ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನೀವು ನಡೆಸುವಂಥ ಸೆನ್ಸಸ್ಗೆ ನಮ್ದು ಸೆನ್ಸಸ್ಗೆ ನಮ್ಮ ಸಂಪೂರ್ಣವಾದ
ಸಹಕಾರ ಕೊಡ್ತೇವೆ. ಅದನ್ನ NPR ಕೊಡಲಿಕ್ಕೆ ನಾವು ಅಷ್ಟು ಸುಲಭದಲ್ಲಿ ಬಿಡುದು ನಮ್ಗೆಲ್ಲ ಡೌಟ್ ಕ್ಲಿಯರ್ ಆಗೋ ತನಕ ಕೂಡ NPR ಅನ್ನು ಅನುಷ್ಠಾನ ಮಾಡಲಿಕ್ಕೆ ನಾವು ಅವಕಾಶ ಕೊಡಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದೆಲ್ಲ ಸಂಶಯ ಅವ್ರು ಹೇಳ್ತಾರೆ ಸೆನ್ಸಸ್ ಮತ್ತೆ NPR ಒಂದೇ ಅಂತೇಳಿ, ಅದು ಯಾರಿಗೂ ಸಂಶಯ ಕ್ಲಿಯರ್ ಆಗಿ ಬಹಳಷ್ಟು ಇವತ್ತು ಡೌಟ್ಗಳಿದೆ. ಸೆನ್ಸಸ್ಗೆ ನಾವೆಲ್ಲ ಕೂಡ ಬದ್ಧರಾಗಿದೆ. 10 ವರ್ಷಕ್ಕೊಮ್ಮೆ ಎಲ್ಲ ಸೆನ್ಸಸ್ ಕೂಡ ಮಾಡ್ತಾರೆ, ಅದಕ್ಕೆ ಯಾರು ಕೂಡ ಬೇಡ ಅಂತ ಹೇಳುದಿಲ್ಲ. ಸೆನ್ಸಸ್ ಜೊತೆ ಇನ್ನೆಲ್ಲ ಸೇರಿಸಿಕೊಂಡು ಕೇಳುದಿದ್ರೆ ಆ ಡೌಟ್ ಎಲ್ಲವೂ ಕೂಡ 100ಕ್ಕೆ 100 ಕ್ಲಿಯರ್ ಆಗೋ ತನಕ ಬಹಳ ಜಾಗ್ರತೆಯಿಂದ ಬಹುಶಃ ತಾವೆಲ್ಲರೂ ಕೂಡ ಜನಜಾಗೃತಿ ಮೂಡಿಸುವಂತ ಕೆಲಸ ಇವತ್ತು ಆಗ್ಬೇಕಂತ ಹೇಳ್ತೇನೆ. ಆ ಕೆಲಸ ಬಹುಶಃ ಸರ್ಕಾರದ ಕೆಲಸ. ನಾನು ಬಹುಶಃ ಇವತ್ತು ನಮ್ಮ ಆಡಳಿತ ಪಕ್ಷದ ಗೆಲ್ಲೋದಿಷ್ಟೇ, ನಮಗೆ ನೋವಾಗಿದೆ. ನಾನು ಹೇಳಿದೆ ಬಹುಶಃ ನಾನು ಯಾರ ಪರ ಬಂದ, ಯಾರು ನೊಂದಿತರಿದ್ದಾರೆ ಅವರ ಪರವಾಗಿ ಮಾತಾಡುವಂಥ ಕೆಲಸ ನಾವು ಮಾಡಿದ್ದೇವೆ. ಯಾರು ಭಯದ ವಾತಾವರಣ ಇದ್ದೇವೆ ಅವರ ಪರವಾಗಿ ನಾವು ಇವತ್ತು ಮಾತಾಡ್ತಿದ್ದೇವೆ. ಯಾರು ಅಭದ್ರರಿದ್ದೇವೆ ಅವರ ಪರವಾಗಿ ಹೋರಾಡುವಂಥ ನೇತೃತ್ವ ನಾವು ಇವತ್ತು ವಹಿಸ್ಕೊಂಡಿದ್ದೇವೆ. ಅದು ನಿಮ್ಗೇನಾಗಿದೆ? ನೀವು ಸರ್ಕಾರ ಇದ್ದುಕೊಂಡು ನೀವು ಬಂದು ಇದರ ಪರವಾಗಿ ಪ್ರತಿಭಟನೆ ಮಾಡುವಂಥ ಉದ್ದೇಶ ಆದ್ರೆ ಏನಂತ ಜನರಿಗೆ ತಿಳಿಸ್ಬೇಕಲ್ಲ. ನಿಮ್ಮ ಉದ್ದೇಶ ಏನು? ವಾಟ್ ಈಸ್ ದ ಇಂಟೆನ್ಷನ್? ಜನ ಮಧ್ಯೆ ಸಂಘರ್ಷಕ್ಕೆ ಬರಬೇಕಾ? ಜನ ಮಧ್ಯೆ ಗೊಂದಲ ಏರ್ಪಾಡು ಮಾಡಬೇಕಾ? ಜನರ ಬದಲಿ ವಿಚಾರ ಬರಬೇಕಾ? ಯಾವ ಉದ್ದೇಶ ಅಂತ ತಾವು ಹೇಳುವಂಥ ವಿಚಾರ ಇವತ್ತು ಮಾಡಬೇಕು. ಅದಕ್ಕಾಗಿ ನಮ್ಮ ಡಿಸ್ ಮೀಟಿಂಗ್ ನಾನು ಹೇಳಿದೆ ಅಧ್ಯಕ್ಷರಿಗೆ, ಮುಂದಾಗಿ ಯಾಕಾಗಿ ನೀವು ಪ್ರತಿಭಟನೆ ಮಾಡ್ತೀರಿ, ನಿಮಗೆ ಬೇಕಾದಷ್ಟು ಬಹುಶಃ ಇವತ್ತು ಅವಕಾಶಗಳಿದೆ, ನೀವು ಬಹುಶಃ ಪ್ರತಿಭಟನೆ ಮಾಡುವ ಅಗತ್ಯ ಇಲ್ಲ ಅಂತೇಳಿ. ಅಲ್ಲ, ನಾವು ಜನಜಾಗೃತಿಗೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಇಡೀ ಮೀಡಿಯಾವೇ ನಿಮ್ಮ ಕೈಯಲ್ಲಿದೆ ಮಾಡಿ, ಇನ್ನು ಜನಜಾಗೃತಿ ಏನು, ಅದರ ಮುಖಾಂತರ ಎಲ್ಲ ಜನಜಾಗೃತಿ ಆಗುವಂಥ ವಿಚಾರ ನಿಮ್ಗೆ ಅವಕಾಶ ಆಗ್ತದೆ ಅಂತ ಹೇಳಿ. ಆದಾಗ ನೊಂದಿತ ಬರ ಇವತ್ತು ಪ್ರತಿಭಟನೆ ಮಾಡ್ತಾರೆ. ಇವರು ಬಹುಶಃ ಆಡಳಿತ ಪಕ್ಷದಕ್ಕೊಂದು ಗೊಂದಲ ಸೃಷ್ಟಿಸಿದ್ದು ಏಕೆ ಅಂತ. ಆದ ಕಾರಣ ನಾವು ಯಾವುದೇ ಪಕ್ಷದ ವಿರುದ್ಧ ಆಗಿ ಅಲ್ಲ, ಆದ ಕಾರಣ ಯಾವ ಹಮ್ಮಿಕೊಂಡಿದ್ದಾರ ಅದನ್ನು ಬಹುಶಃ ಇಲ್ಲಿ ಗೊಂದಲ ಸೃಷ್ಟಿಸಿದ ಬಹುಶಃ ಅದನ್ನು ಹಿಂದೆ ತೆಗೆಯುವಂಥ ಕೆಲಸ ಇವತ್ತು ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ನಾವು ಈಗಾಗಲೇ ಸಮಯ ಬಹುಶಃ ಇವತ್ತು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇನ್ನೂ ಕೂಡ ನಮ್ಮ ಮುಖ್ಯ ದಿಕ್ಸೂಚಿ ಸಂದೇಶ ನೀಡಲಿಕ್ಕಿದ್ದ ಕಾರಣ ನಾನು ನಿಮಗೆ ಎಲ್ಲ ಹೇಳೋದಿಷ್ಟೇ, ಎಲ್ಲರೂ ಕೂಡ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಒಗ್ಗಟ್ಟಿನಿಂದಿರಿ ಮತ್ತು ಎಲ್ಲ ಶಾಂತಿಯುತವಾಗಿರುವಂಥ ಅವಕಾಶ ಆಗಲಿ. NRC ಅನ್ನು ಇಲ್ಲಿ ದೇಶದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ನಾವಂತ ಅದನ್ನು ಕೊಡದೇ ಇಲ್ಲ. ಕಾಂಗ್ರೆಸ್ ಅದನ್ನು ಮುಂಚೂಣಿಯಲ್ಲಿ ನಿಂತು ಅದನ್ನು ಬಹುಶಃ ವಿರೋಧಿಸುವಂಥ ಕೆಲಸ ಖಂಡಿತವಾಗಿ ಇವತ್ತು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇವತ್ತು ಮಾಡುವಂಥ ಅವಕಾಶ ಇವತ್ತು ಖಂಡಿತವಾಗಿ ನಾವು ಇವತ್ತು ಕಲ್ಪಿಸ್ತೇವೆ. ಈ ಒಂದು ಜನಾಂದೋಲನ ಮುಂದಿನ ದಿನದಲ್ಲಿ ಎಲ್ಲ ಗ್ರಾಮ ಮಟ್ಟದಲ್ಲಿ ಕೂಡ ಯೋಜನೆ ಮಾಡೋದು ಅವಕಾಶ ಒಂದು ಕಲಿಸುವಂಥ ಖಂಡಿತವಾಗಿ ಇವತ್ತು ಮಾಡ್ತಾ ಅಂತ ಹೇಳಿಕೊಂಡು ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಶುಭಾಶಯ ಅಭಿನಂದನೆ ಸಲ್ಲಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಹಿಂದೂ ಸೋದರ ಕೃಷ್ಣ ಎಲ್ಲರೂ ಕೂಡ ಬಂದಿದ್ದಾರೆ. ನಮ್ಮ ಜೊತೆಯಲ್ಲಿ ಬಹುಶಃ ವಿಕ್ಕಿ ಇವತ್ತು ಬೆಳ್ಳಾರಿಯಿಂದ ಅವ್ರು ಬೇರೆ ಕೆಲಸಕ್ಕೆ ಬಂದಿದ್ದಾರೆ. ವಿಕ್ಕಿ ಸೋಮಶೇಖರ್ ರೆಡ್ಡಿ ಅವರು ಬಹುಶಃ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ನೇರವಾಗಿ ಮುಂದೆ ನಿಂತು ಹೋಗಿ ಕಂಪ್ಲೇಂಟ್ ಕೊಟ್ಟದ್ದು ಯಾರಂತ, ಈಗ ಕಂಪ್ಲೇಂಟ್ ರಿಜಿಸ್ಟರ್ ಯಾರ ಹೆಸರಿನಲ್ಲಿ ಆಗಿದೆ ಅಂತ ಹೇಳಿದರೆ ಬಹುಶಃ ನಮ್ಮ ವಿವೇಕ್ ರೆಡ್ಡಿ ಅವರ ಹೆಸರಿನಲ್ಲಿ ಬಹುಶಃ ಕಂಪ್ಲೇಂಟ್ ರೆಡ್ಡಿ ಹಾಕುವಂಥ ವಿಚಾರ ಆಗಿರುವಂಥದ್ದು. ಅವ್ರಿಗೆ ಬಹುಶಃ ಪಾಪ ಗೊತ್ತಿರಲಿಲ್ಲ, ಮೇಲೆ ಬನ್ನಿ, ಅವರಿಗೆ ಇಲ್ಲಿ ಸಭೆ ಇದೆ ಅಂತ ಗೊತ್ತಿರಲಿಲ್ಲ. ಅವ್ರು ಬೇರೆ ನನ್ನ ಕಾರ್ಯಕ್ರಮಕ್ಕೆ ಬಂದು ನಾನು ಪೇಪರ್ ನೋಡುವಾಗ ಬಹುಶಃ ಇವರ ಹೆಸರು ಬರ್ತಾ ಇದೆ. ವಿವೇಕ್ ಬಹುಶಃ ನಮ್ಮ ಅಲ್ಲಿ ಯುವ ಮಿತ್ರನಾಗಿದ್ದುಕೊಂಡು ನಮ್ಮ ಬ್ಲಾಕಿನ ಇವತ್ತು ಅಧ್ಯಕ್ಷ ಇವತ್ತು ಆಗಿದ್ದಾನಂತ ಹೇಳಿಗೆ ಈ ರೀತಿಯ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಇಂಥ ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ನಮ್ಮ ದೇಶದಲ್ಲಿ ಈ ಆಂದೋಲನಕ್ಕೆ ಇವತ್ತು ಬೆಂಬಲವಾಗಿ ನಿಲ್ಲುವಂಥ ಅವಕಾಶ ಆಗಿದೆ. ಬಹಳಷ್ಟು ಜನ ಇಲ್ಲಿ ಬಂದಿದ್ದೀರಾ. ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಎಲ್ಲ ನಮ್ಮ ಯುವಕ ಮತ್ತು ಹಿರಿಯ ಮಿತ್ರರಿಗೆ ನನ್ನ ಶುಭಾಶಯ ಸಲ್ಲಿಸಿ ಸೋದರಿ ಕೂಡ ನನ್ನ ಅಭಿನಂದನೆ ಸಲ್ಲಿಸಿಕೊಂಡು ಈ ಒಂದು ಗಂಟೆ ಬಹುಶಃ ಡೆಲ್ಲಿಗೆ ತನಕ ಹೊಡೆಯುವ ತನಕ ಒಂದು ಬೊಬ್ಬೆ ಜೈಘೋಷ ಇವತ್ತು ಆಗಲಿ ಅಂತ ಹೇಳಿಕೊಳ್ಳುತ್ತಾ